ಕಡಬ ಗ್ರಾಮ ಮಟ್ಟದಲ್ಲಿ ಈಗಾಗಲೇ ನೀಡುತ್ತಿದ್ದ ಕೊರೋನಾ ಲಸಿಕೆ ಕೊಡುವಂತಹ ಕಾರ್ಯಕ್ರಮ ತಾಲೂಕು ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದನ್ನು ಕಡಬ ಬ್ಲಾಕ್ ಕಾಂಗ್ರೆಸ್ ಖಂಡಿಸುತ್ತಿದೆ ಎಂದು ಕಡಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುಧೀರ್ ಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಈಗಾಗಲೇ ಗ್ರಾಮೀಣ ಪ್ರದೇಶಗಳಲ್ಲಿ ಲಸಿಕೆ ಹುಡುಕ ಕಾರ್ಯಕ್ರಮ ನಡೀತಾ ಇತ್ತು. ಇದು ಈ ತನಕ 50% ಪೂರ್ತಿಯಾಗಿಲ್ಲ. ಆದರೆ ಇದೀಗ ಸರ್ಕಾರ ಈ ಗ್ರಾಮೀಣ ಮಟ್ಟದಲ್ಲಿ ಕೊಡುತ್ತಿದ್ದ ಕೊರೋನಾ ಲಸಿಕಾ ಕಾರ್ಯಕ್ರಮವನ್ನು ತಾಲೂಕು ಕೇಂದ್ರಗಳಿಗೆ ಸ್ಥಳಾಂತರ ಮಾಡಿದೆ. ಇದರಿಂದಾಗಿ ವಿಕಲಚೇತನರಿಗೆ ತೀವ್ರ ತೊಂದರೆಯಾಗಲಿದೆ ಎಂದು ಸುಧೀರ್ ಶೆಟ್ಟಿ ಹೇಳಿದ್ದಾರೆ. ಖಂಡಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಗ್ರಾಮಾಂತರ ಪ್ರದೇಶದ ಜನಗಳು ಈಗಾಗಲೇ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಏನು 45 ವರ್ಷದ ಮೇಲ್ಪಟ್ಟವರಿಗೆ ಈಗಲೇ ಲಸಿಕೆಯನ್ನು 50% ಕೂಡ ಆಗಲಿಲ್ಲ. ಈಗಾಗಲೇ 3ನೇ ಹಂತದ ಕೊರೋನಾ ಬರುವುದೆಂದು ಈಗಾಗಲೇ ಸರ್ಕಾರದ ಮಾಹಿತಿ ಇದೆ. ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ, ಏನು ಗ್ರಾಮ ಮಟ್ಟದಲ್ಲಿ ಲಸಿಕೆ ಕಾರ್ಯಕ್ರಮ ಆಯೋಜಿಸಿದಾರೋ ಅದನ್ನು ಕೂಡಲೇ ಗ್ರಾಮ ಮಟ್ಟದಲ್ಲಿ 2ನೇ ಹಂತದ ಲಸಿಕೆಯನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು. ಮೊದಲ ಹಂತದ ಲಸಿಕೆ ಬಾಕಿ ಇದ್ದವರಿಗೆ ಕೂಡಲೇ ಈ ಲಸಿಕೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು